ಬಸವಣ್ಣ ಸರ್ವರಿಗೆ ಶುಭಾಶಯಗಳು. ಇದೊಂದು ನಾವು ಶಿವನ್ ಬ್ರದರ್ಸ್ನವರು ಬಸವಣ್ಣಿಗೆ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಊರಿನ ಹಬ್ಬ ಅಂತ ನೆನೆಸ್ಕೊಂಡು ಎಲ್ಲ ಸಮುದಾಯದವರು ಒಟ್ಟಿಗಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇದೊಂದು ಟೂರಿಸಮ್ ಆಗಿ ಒಂದು ಪಾರ್ಕ್ ಮತ್ತು ಆ ಸೈಡ್ನಲ್ಲಿ ರಸಮಂಜರಿ ಕಾರ್ಯಕ್ರಮ ಮಾಡಿದೆ. ಇದು ನಮ್ಮ ಊರಿನ ಹಬ್ಬ ಮತ್ತು ಎಲ್ಲ ಸಮುದಾಯದವರಿಗೆ ಒಂದು ಹಬ್ಬದ ಸಂಬರ ಇರುವಾಗ ನಾವು ಶಿವನ್ ಬ್ರದರ್ಸ್ ಮಾಜಿ ಅಧ್ಯಕ್ಷರು ಮತ್ತು ಪಿಂಟು ಡಿಸದ ಸೋಷಲ್ ವರ್ಕರ್ ಮತ್ತು ಯೂತ್ ಕಾಂಗ್ರೆಸ್ನ ಸದಸ್ಯರು, ರಾಜ್ಯ ಮಂಡಲ ಸೋಷಲ್ ವರ್ಕರ್ ಮತ್ತು ಧಾರ್ಮಿಕ ಸದಸ್ಯರು, ಸಪನ್ ಕೆರೆ ಮೇಲೆ ಮತ್ತು ಧಾರ್ಮಿಕ ಸದಸ್ಯರು, ಸೋಷಲ್ ವರ್ಕರ್ ಮತ್ತು ಇರೋದು ಸೋಷಲ್ ವರ್ಕರ್ ಮತ್ತು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಇನ್ನಿತರ ಯಾಕೆಂದರೆ ಮಾಡಿದಂದರೆ ಇದೊಂದು ನಮ್ಮ ಊರಿನ ಹಬ್ಬ. ಈ ಊರಿನ ಹಬ್ಬಕ್ಕೆ ಎಲ್ಲ ಸಮುದಾಯದವರೆಲ್ಲ ಬರ್ತಾರೆ. ಈ ಹಬ್ಬಕ್ಕೆ ಒಳ್ಳೆ ರೀತಿಯಲ್ಲಿ ಆಗಬೇಕು. ಈ ಹಬ್ಬ ಮುಂದೆ ಬರುವಾಗ 5 ದಿವಸ ವಿಜೃಂಭಣೆಯಲ್ಲಿ ಆಗಬೇಕು. ಈ ಹಬ್ಬಕ್ಕೆ ಎಲ್ಲ ಧಾರ್ಮಿಕ ಲೀಡರ್ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲ ಬೇರೆ ಬೇರೆ ನಾಳೆ ಕ್ರಿಶ್ಚಿಯನ್ ಕುರಾಲ್ ಹಬ್ಬ ಬರ್ತದೆ, ಮುಂದಿನ ದಿವಸದಲ್ಲಿ ಮುಸ್ಲಿಂ ಹಬ್ಬ ಬರ್ತದೆ, ಈಗ ಇನ್ನೊಂದು ಸಾರಿ ಗಣಪತಿ ಹಬ್ಬ ಬರ್ತದೆ. ಆ ಹಬ್ಬಕ್ಕೆ ನಾವೆಲ್ಲರೂ ಧಾರ್ಮಿಕವಾಗಿ ಸಪೋರ್ಟ್ ಮಾಡಬೇಕು. ಇದೊಂದು ಒಳ್ಳೆ ಕಾರ್ಯಕ್ರಮ. ನಾವು ಯಾವಾಗ ಸಹ ಈ ಹಬ್ಬ ಒಳ್ಳೆ ರೀತಿಯಲ್ಲಿ ಶಾಂತಿ ಸೌಹಾರ್ದದಿಂದ ಆಗಬೇಕು ನೆನೆಸ್ಕೊಂಡು ನಮ್ಮಲ್ಲವರು ಕರೆಯಿದ್ದಾರೆ. ನಾವು ಅವರಿಗೆ ಶುಭಾಶಯ. ಈ 7 ಬ್ರದರ್ಸ್ ಮುಂದಿನ ದಿವಸ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ದೇವರ ಆಶೀರ್ವಾದ ಬೇಕಾಗ್ತದೆ.
ವರ್ಷದ ಜನ್ಮಾಷ್ಟಮಿ ಮೊಸರು ಕೊಡುಗೆ ಹಾಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ನಾಡ ಹಬ್ಬದಲ್ಲಿ ನಮ್ಮದೇ ಒಂದು ನಮ್ಮ ಏರಿಯಾದ ಇದು ಒಂದು ಹಬ್ಬ. ಎಲ್ಲ ಜಾತಿಯವರು ಒಂದು ಸೇರಿ ನಾವು ಈ ದೃಶ್ಯಾವಳಿಯನ್ನು ಲೈವನ್ನು ಕೆಳಗೆ ಈ ಥರ ಮೊದಲನಾಗಿ ಮಾಡಿದ್ದೇವೆ. ಹಾಗೆ ಇನ್ನೊಂದು ಬದಿಯಲ್ಲಿ ರಸಮಂಜರಿ ಕೂಡ ಆಯೋಜಿಸಿದ್ದೇವೆ. ಮುಂದಿನ ವರ್ಷ ದೇವರು ನಮಗೆ ಶ್ರೀಕೃಷ್ಣ ಅನುಗ್ರಹ ಕೊಟ್ಟರೆ ನಾವು ಇನ್ನೂ ಉತ್ತಮವಾದ ಕೆಲಸವನ್ನು ಮಾಡಿ ಸಮಾಜದಲ್ಲಿ ಇನ್ನೂ ಒಳ್ಳೆಯ ಬಾಂಧವ್ಯವನ್ನು ನಿರ್ಮಿಸಬೇಕ ನಮ್ಮ ಉದ್ದೇಶ ಇದೆ. ಮತ್ತು ಇದಕ್ಕೆ ಮುಖ್ಯವಾಗಿ ನಮಗೆ ನಮ್ಮ ಶಾಸಕರಾದ ಯುಟಿಖಾದರ್ ಅವರ ಯುಟಿಖಾದರ್ ಅನುಗ್ರಹ ಮತ್ತು ಯುಟಿಖಾದರ್ ಫಲ ಸಹಾಯ ಕೂಡ ಬಲವಾಗಿ ನಮಗೆ ಸಿಕ್ಕಿದೆ. ಹಾಗೂ ಪರ ಊರ ಬಂಧುಗಳ ಸಹಕಾರ ಸಿಕ್ಕಿದೆ. ಈ ದೃಶ್ಯಾವಳಿಯನ್ನು ನಾವು ಎಲ್ಲರೂ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಎಲ್ಲರೂ ಒಂದು ಸೇರಿ ಈ ಸಲ ಮಾಡಿದ್ದೇವೆ. ಮುಂದಿನ ವರ್ಷ ಇನ್ನೂ ಕೂಡ ಉತ್ತಮ ಮಾಡುತ್ತೇವೆ ಅಂತ ಭರವಸೆಯನ್ನು ಕೊಡ್ತೇವೆ. ಇದರೊಟ್ಟಿಗೆ ನಮಗೆ ಬಾಜಿಲ್ ಡಿಸೋಜ ಎಕ್ಸ್ ನಗರಸಭೆ ಪ್ರೆಸಿಡೆಂಟ್ ಹಾಗೂ ರಾಜು ಬಂಡಸಾಲೆ, ಮೊಹಮ್ಮದ್ ಸಫಾನ್, ವಿನೋದ್ ಒಮ್ಮತುಕೆರೆ, ಸಿಮಾತ್ ಕೆರಬೈಲ್ಗುಡ್ಡೆ ಹಾಗೂ ದಿಪಾಸ್ ಕೆರಬೈಲ್ಗುಡ್ಡೆ ಇವರೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಊರು ಮತ್ತು ಪರ ಊರ ದಾನಿಗಳು ಸಹಾಯ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ವಂದನೆಯನ್ನು ತಿಳಿಸ್ತೇನೆ. ಒಂದು ಅದ್ಭುತವಂತಹ ಚಿತ್ರ ಕೂಡ ಹೌದು. ಸಾಜನವಾಗಿ ಮಾಡಿರುವಂತಹ ಗೀತೆಯ ಬಳಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಉದ್ಯಮಿಗಳು ಹಾಗೆಯೇ ಕೊಡುಗೆ ಧನಿಗಳಾಗಿರುವಂತಹ ಶ್ರೀಯುತ ವಿಜಯ್ ಕಿಲೆಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕರ್ನಾಟಕ ಮಾಜಿ ಅಧ್ಯಕ್ಷರಾಗಿರುವಂತಹ ಬಾಜಿಲ್ ಡಿಸೋಜ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಸದಾಶಿವ ಉಳ್ಳಾಲ್ ಇವರೆಲ್ಲರೂ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಹಾಗಾಗಿ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ತಂಡದ ಯುವ ಪ್ರತಿಭಾನ್ವಿತ ಗಾಯಕರು ಶ್ರೀಯುತ ನಿತಿನ್ ಇವರನ್ನ ವೇದಿಕೆಗೆ ಸ್ವಾಗತಿಸಿಕೊಂಡು ಸರಿಯಾಗಿರಲು ನನಗೆ ಇದಕ್ಕೆ ಕಾರಣಕ್ಕಿರುನಗೆ ಮನನ ಪ್ರತಿಗಲ್ಲಿಯೊಳಗು ನಿನಗೆ ಮೆರವಣಿಗೆ ಕನಸಿನ ಕುಲುಮೆಗೆ ಉಸಿರನ್ನು ಓದುತ್ತಾ ಕಿಡಿ ಸರಿ
ಮುಂದುವರಿಸ್ತಾ ಇದ್ವಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಅಪೇಕ್ಷೆಯ ಒಂದು ಗೀತೆ ಇದೆ. ಸತ್ಯಂ ಶಿವಂ ಸುಂದರಂ ಎನ್ನುವಂತಹ ಒಂದು ಗೀತೆಯ ಜೊತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ. ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಒಂದು ಅದ್ಭುತವಾದಂತಹ ಗೀತೆ. ಈ ಗೀತೆಗೆ ಧ್ವನಿಯನ್ನ ನೀಡ್ತಾ ಇದ್ದಾರೆ ನಮ್ಮ ತಂಡದ ಪ್ರಬುದ್ಧ ಗಾಯಕಿ ಸಜಲ್ ಪೂಜಾರಿ. ಇವರನ್ನ ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ಳುತ್ತಾ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಗಾಗಿ ವೇದಿಕೆಯಲ್ಲಿ ಸುಜಲ್. Thank you.
ಸನ್ಮಾನ್ಯ ಶ್ರೀಯುತ UT ಖಾದರ್ ಅವರು ನಮ್ಮನ್ನ ಜೊತೆಯಾಗ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೀವಿ. ಜನಮೆಚ್ಚಿದ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ UT ಖಾದರ್ ಅವರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಅವರಿಗೆ ನಮ್ಮ ಜೊತೆ ಅತಿಥಿಗಳಾಗಿ ಉಪಸ್ಥಿತಿ ಇರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಾಗೆಯೇ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸದಾಶಿವ ಉಳ್ಳಾಲ್ ಇವರು ಕೂಡ ತಮಗೆ ನೀಡುವ ಮುಖೇನ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸಬೇಕು. ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖೇನ ಕಾರ್ಯಕ್ರಮಕ್ಕೆ ಅವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಸನ್ಮಾನ್ಯ ಜನಮೆಚ್ಚಿದ ಶಾಸಕರು ವಿಧಾನಸಭೆಯ ಕಥಾಬೋಧನೆ ಸ್ಪೀಕರ್ ಆಗಿರುವಂತಹ ಶ್ರೀಯುತ ಸನ್ಮಾನ್ಯ UT ಖಾದರ್ ಅವರು ಸಮ್ಮುಖದಲ್ಲಿ ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆಯ ಉತ್ಸವದ ಅಂಗವಾಗಿ ಆಯೋಜಿಸಿರುವಂತಹ ಕಾರ್ಯಕ್ರಮ 7 ಬ್ರದರ್ಸ್ ಕೊಟ್ಟು ಇವರು ಆಯೋಜಿಸಿರುವಂತಹ ಕಾರ್ಯಕ್ರಮ ರಸಮೋಚರಿ ಕಾರ್ಯಕ್ರಮದ ವೇದಿಕೆಯ ಉದ್ಘಾಟನೆ ಕಾರ್ಯಕ್ರಮ ಸನ್ಮಾನ್ಯ ಶಾಸಕರ ಕೈಯಲ್ಲಿ ವೇದಿಕೆಯಲ್ಲಿ ನೆರವೇರ್ತಾ ಇದೆ. ವಿಧಾನ ಸಭೆಯ ಸ್ಪೀಕರ್ ಆಗಿರುವಂತಹ UT ಖಾದರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಡುತ್ತಾ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಧನು ಇವರು ವೇದಿಕೆಗೆ ಸಭೆಯ ಸ್ಪೀಕರ್ ಆಗಿರುವಂತಹ ಸನ್ಮಾನ್ಯ ಶ್ರೀಯುತ UT ಖಾದರ್ ಅವರಿಗೆ ಒಂದು ಪುಷ್ಪವನ್ನು ಸಲ್ಲಿಸಿಕೊಡಬೇಕು. ಹಾಗೆಯೇ ಹಿರಿಯರಾಗಿರುವಂತಹ ಶ್ರೀಯುತ ಸುರೇಶ್ ಭಟ್ನಗರ್ ಅವರಿದ್ದಾರೆ. ಅವರಿಗೆ ಸಫಾನ್ ಅವರು ವೇದಿಕೆಗೆ ಆಗಮಿಸಿ ಪುಷ್ಪವನ್ನು ನೀಡುವ ಮುಖೇನ ಅವರನ್ನ ಸಿವನ್ ಇವರು ವೇದಿಕೆಗೆ ಆಗಮಿಸಿ ಪುಷ್ಪವನ್ನು ನೀಡುವ ಮುಖೇನ ಪುಷ್ಪದ ಗಿಡವನ್ನು ನೀಡುವ ಮುಖೇನ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ವಿಜಯ್ ಕಿಲ್ಲೆ ಇವರಿಗೆ GA ಉಳ್ಳಾಲ್ ಇವರು ವೇದಿಕೆಗೆ ಆಗಮಿಸಿ GA ಉಳ್ಳಾಲ್ ಅವರು ವಿಜಯ್ ಕಿಲ್ಲೆ ಇವರಿಗೆ ಪುಷ್ಪದ ಗಿಡವನ್ನು ನೀಡುವ ಮುಖೇನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಡೆಯುತ್ತಿರುವಂತಹ ಮೊಸರು ಕುಡಿಕೆ ಈ ಒಂದು ಉತ್ಸವ ಸಂದರ್ಭದಲ್ಲಿ ತೊಕ್ಕೋಡು ಜಂಕ್ಷನ್ನ ಈ ಒಂದು ಪರಿಸರದಲ್ಲಿ 7 ಬ್ರದರ್ಸ್ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಬಹುಶಃ ಇಲ್ಲಿ ಆ ಸರ್ಕಲ್ ಅನ್ನು ನಮ್ಮ ಅಂಡರ್ ಬ್ರಿಡ್ಜ್ ಸೌಂದರ್ಯೀಕರಿಸುವ ಜೊತೆ ಹಾಗೂ ಬಹುಶಃ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತವಂಥ ಬ್ಲಾಕಿನ ಅಧ್ಯಕ್ಷರಾಗಿರುವಂಥ ಸದಾಶಿವ ಉಳ್ಳಾಲ್ ಅವರೇ, ಭಕ್ತ ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂಥ ಗೌತಮಂತ ಸುರೇಶ್ ಭಟ್ನಾಗರ್ ಅವರೇ, ನಮಗೆ ಆತ್ಮೀಯರಾದಂಥ ಗೌತಮಂತ ಬಾಸಿ ಡಿಸೋಜರ್ ಅವರೇ, ಅದಿತಿ ಪ್ರಕಾಶ್ ಅವರೇ, ವಿಜಯ್ ಕಿಲ್ಲೆ ಅವರೇ, ನಮ್ಮ ಹಿರಿಯರಾಗಿರುವಂಥ ಪದ್ಮನಾಭ್ ನರಿಂಗಾಂಡ್ ಅವರೇ, ಕುಂಜಿಮೋಹನ್ ಅಕ್ಕನವರೇ, ಇದೆಲ್ಲ ನಮ್ಮ ಹಿರಿಯರೇ. ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ. ನಾನು ಪ್ರಪ್ರಥಮವಾಗಿ 7 ಬ್ರದರ್ಸ್ ಬಹುಶಃ ಇವತ್ತು 7 ಜನ ಸನ್ಮಿತ್ರರು, ಎಲ್ಲ ಜಾತಿ ಎಲ್ಲ ವರ್ಗದ ಯುವಕರು, ತೊಕ್ಕೋಟೆ ಪ್ರದೇಶದ ಯುವಕರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಈ ಪ್ರದೇಶವನ್ನು ಸೌಂದರ್ಯೀಕರಣಗೊಳಿಸಬೇಕು, ಈ ಪ್ರದೇಶದಲ್ಲಿ ಬಹು ಸಂತೋಷವಾದ ನಿರ್ಮಾಣ ಮಾಡಬೇಕೆಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಅವರೆಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಬಹುಶಃ ಇವತ್ತು ಈ 7 ಜನರ ತಂಡದಲ್ಲಿ ಒಂದು ನಮ್ಮ ಸುರೇಶ್ ಭಟ್ನಾಗರ್ ಅವರು, 2 ವರ್ಷ ಬಾಸಿಲ್ ಡಿಸೋಜ್ ಅವರು, 3 ಪಿಂಟೋ ಕೆರಬೇಲ್ ಅವರು, 4 ರಾಜೇಂದ್ರ ಹುಲಿಯರ್ ಅವರು, ದಿನೇಶ್ ರೈ ಅವರು ಮತ್ತು ನಮ್ಮ ವಿನೋದ್ ಕುಮಾರ್ ಅವರು, ಅದೇ ರೀತಿ ಸಫಾನ್ ಅವರು, ಬಹುಶಃ ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲ ಸಹಕಾರ ಮಾಡಿಕೊಂಡು ಮುರಳಿ ಮತ್ತು ಇದೆಲ್ಲ ಮಿತ್ರರು ಸೇರಿ ಅದೆಲ್ಲ ಸೇರಿಕೊಂಡು ಇದು ಬಹುಶಃ ನಮ್ಮ ಉಳ್ಳಾಲ ಮತ್ತು ಈ ಪ್ರದೇಶ ತೊಕ್ಕೋಟಿನ ಒಂದು ಸೌಂದರ್ಯ. ಎಲ್ಲ ಜಾತಿ ಎಲ್ಲ ಮತದಲ್ಲಿ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಕುತ್ಕೊಂಡು ಎಲ್ಲರೂ ಸೇರಿಸಿಕೊಂಡು ಈ ಕಾರ್ಯ ಹಮ್ಮಿಕೊಳ್ಳೋ ಅತ್ಯಂತ ಸಂತೋಷ. ಬಹುಶಃ ಈ ಪ್ರದೇಶ ನೋಡೋಣ ಅತ್ಯಂತ ಖುಷಿ ಆಗ್ತಿದೆ. ನಾನು ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ, ಇವತ್ತು ಒಂದು ದಿವಸ ಮಾಡೋ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಇವತ್ತು ಅದನ್ನು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪರ್ಮನೆಂಟಿಗೆ ಆ ರೀತಿಯಾಗಿ ವಾತಾವರಣ ನಿರ್ಮಾಣ ಮಾಡಿ ಯಾಕೆ ಸಾಧ್ಯ ಆಗುವುದಿಲ್ಲ, ಸಾಧ್ಯ ಆಗೋದಾದರೆ ನಾನು ಕೂಡ ಇದರ ಹೈವೇ ಬಗ್ಗೆ ಚರ್ಚೆ ಮಾಡಿ ಬೇರೆ ಸ್ಪಾನ್ಸರ್ ಬಗ್ಗೆ ಚರ್ಚೆ ಮಾಡಿಕೊಂಡು ಪರ್ಮನೆಂಟ್ ವಿದೇಶದಲ್ಲಿ ಯಾವ ರೀತಿ ಜಂಕ್ಷನ್ ಅಭಿವೃದ್ಧಿಗೊಳಿಸಿ ಈ ರೀತಿ ಸೌಂದರ್ಯಗೊಳಿಸ್ತಾರೆ
ಅದೇ ರೀತಿ ಎರಡು ಪ್ರದೇಶ ಕೂಡ ಸೌಂದರ್ಯಕರಣಗೊಳಿಸಲಿಕ್ಕೆ ನನ್ನ ಎಲ್ಲ ಪ್ರಾಮಾಣಿಕವಾದ ಪ್ರಯತ್ನ ನಾನು ಖಂಡಿತವಾಗಿ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಈ ಒಂದು ಪ್ರಯತ್ನದಿಂದ ನನಗೆ ಒಂದೊಂದು ಐಡಿಯಾ ಕೊಟ್ಟಂಥ ಒಂದು ಅವಕಾಶ. ಆದ ಕಾರಣ ಈ ಒಂದು ಸುಗಂಧದಲ್ಲಿ ನಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಕೃಷ್ಣ ಜನ್ಮಾಷ್ಟಮಿ ಮೊಸರುಕುಡಿಗೆ ಉತ್ಸವ ಒಂದು ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸಹೋದರತೆಯ ಪರಸ್ಪರ ಸಂಸ್ಕೃತಿಯನ್ನು ಹಂಚಿಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಿರುವಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯವನ್ನು ಸಲ್ಲಿಸಿ ಈ ದಿವಸ ಬಹುಶಃ 3 ಜನ ತಾವು ಸನ್ಮಾನ ಕೊಡೆಯು 4 ಸನ್ಮಾನ ಕೂಡ ಮಾಡ್ತಿದ್ದಾರೆ. ಆ ಸನ್ಮಾನಿತರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸ್ತಾ ನಿಮಗೆಲ್ಲರೂ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಅದಾದ ನಂತರ ನಮ್ಮ ಸಂಸ್ಕೃತ ಕಾರ್ಯಕ್ರಮದ ತಂಡ ಇದೆ. ಆ ತಂಡದವರಿಗೂ ಕೂಡ ಅತ್ಯುತ್ತಮವಾದ ಕಲಾಪ ನಿಮಗೆ ರಚಿಸಲಿಕ್ಕಿದ್ದಾರೆ. ಅವರಿಗೂ ಶುಭಾಶಯ ಸಲ್ಲಿಸಿಕೊಂಡು ನಿಮಗೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಸರ್ವ ರೀತಿಯಿಂದಲೂ ಸಹಕಾರವನ್ನು ನೀಡಿದರು. ಹಾಗೆಯೇ ತಮ್ಮೆಲ್ಲ ಕೆಲಸಗಳಿಗೆ ಜೊತೆಯಾದಂಥವರು ಸೋಲನ ಅವರು ಮಾಡಿರುವಂತಹ ಸೇವೆಯನ್ನು ಗುರುತಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸೇವೆ ಪ್ರದರ್ಶನ ಕೊಟ್ಟು ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ಸರ್ ಕೈಯಿಂದ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗೆಯೇ ವಿನೋದ್ ಅವರು ಕೂಡ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ. ಅವರು ಕೂಡ ಜೊತೆಯಾಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ವಿನೋದ್ 9 ಕೆರೆ ಸಫಾನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿಕೊಳ್ಬೇಕು. ಸರ್ ಕೈಯಿಂದ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಇವರು ಕೂಡ ಕಾರ್ಯಕ್ರಮಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನುಡಿಯಿಂದ ಸಾಕಷ್ಟು ಸಮಯವನ್ನು ಮೀಸಲಿಟ್ಟವರು. ಸೋಲಿ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಬಬಿತ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಮತ್ತು ಕೃಷ್ಣ ನಡೆಸಿಕೊಟ್ಟವರು ಬಬಿತ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ಕೂಡ ಸನ್ಮಾನವನ್ನ ನೆರವೇರಿಸ್ತಾ ಇದ್ದೀವಿ. ಇವತ್ತಿನ ಇವರಿ ಮಸ್ತ್ ಮ್ಯೂಸಿಕ್ ಪುನಶ್ಚಿತಿನ ಈ ಪುಸ್ತಕದ ಸಭೆ ಪ್ರದರ್ಶಿಸಲ್ಪಟ್ಟು ಒಕ್ಕಲ ಮೌಲ್ಯದ ಲೆಪ್ಪಗೂ ಇವತ್ತಿನ ಸಾಮಾನ್ಯ ಸರ್ಗಳಿಗೆ ಸುಮ್ಮನೆ ಸತ ಹೊತ್ತು ತುಂಬದ ಗಂಗಾಧರ್ ಆರ್ಟ್ಸ್ ಬೇರೆ ಟೊಮೊಟೊ ಬೆಲೆ ಹರಿಗೆ ಮದಿ ಮಾರಾಜಿಗೆ ಒಂದು ಬಹಳ ಅದ್ಭುತವಾದಂತಹ ಕಲಾವಿದರು ಗಂಗಾಧರ್ ಅವರು. ಅವರ ಕೈ ಚಳಕವನ್ನು ನಾವಲ್ಲಿ ಹಿಂದೆ ಕಾಣ್ತಾ ಇದ್ದೀವಿ. ಧನ್ಯವಾದಗಳು.